ಅದೆಷ್ಟೋ ನೊಂದ ಜೀವಗಳಿಗೆ ಆಸರೆ, ಕೈಲಾದ ಸಹಾಯ ಮಾಡಿ ಸಮಾಜ ಸೇವೆಯತ್ತ ಹೆಜ್ಜೆ. ಹುಲಿ ಡ್ಯಾನ್ಸೇ ಇವರಿಗೆ ಮಾದರಿ. ಇದೇ ಇವತ್ತಿನ ವಿಶೇಷ ಮಸ್ತ್ ಪಿಲಿ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಬಹುಶಃ ಕರಾವಳಿಯಲ್ಲಿ ಈ ಹೆಸರು ಕೇಳದವರು ಯಾರೂ ಇಲ್ಲ. ಅಷ್ಟರ ಮಟ್ಟಿಗೆ ಬಿರ್ವೇರ್ಕುಡ್ಲ ತನ್ನ ಕದಂಬ ಬಾಹುಗಳನ್ನ ಕಡಲ ನಾಡಿನಲ್ಲಿ ಚಾಚಿದೆ. ಅವರ ಈ ಸಂಘಟನೆಗೆ ಸ್ಫೂರ್ತಿ ಮತ್ತು ನಾಯಕತ್ವದ ಕುರಿತಾದ ವಿಶೇಷ ವರದಿ ಇಲ್ಲಿದೆ. పెతాసద పెట్టు ఊరుద పిలికులు నలిపున పొర్లుతు యానా ಆಸೆದ ಕಣ್ಣಡು ಊರುದ ಪೊಣ್ಣುಲು ತೆಲಿಪುನ ಮರ್ಲುತು ಯಾನಾ. ಬಿರ್ವೇರ್ಕುಡ್ಲ ಫ್ರೆಂಡ್ಸ್ ಬಳ್ಳಾಲ್ ಭಾಗ್ ಸಂಘಟನೆ ಪ್ರಾಯಶಃ ಈ ಹೆಸರನ್ನ ಕೇಳದ ಮತ್ತು ಈ ಸಂಘಟನೆಯನ್ನ ಕಾಣದ ಕರಾವಳಿಗ ಇರಲು ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ತನ್ನದೇ ಆದ ಛಾಪನ್ನ ಕಡಲ ತಡೆಯ ಪ್ರದೇಶಗಳಲ್ಲಿ ಮೂಡಿಸಿರುವಂತಹ ಸಂಘಟನೆ ಇದು. ನನ್ನ ಬಾರಿ ಜಾಲಿಯ ನಮ್ಮನೆ ದಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ ಪೊರ್ಲುತು ಯಾನಾ ಆಸೆದ ಕಣ್ಣಡು ಊರುದ ಪೊಣ್ಣುಲು ತೆಲಿಪುನ ಮರ್ಲುತು ಯಾನಾ. ಕುಣಿತ ಮತ್ತು ಸಮಾಜಮುಖಿ ಕೆಲಸಗಳ ಮೂಲಕ ಇಡೀ ಕರಾವಳಿಯಲ್ಲಿಯೇ ಬಿರ್ವೇರ್ಕುಡ್ಲ ಫ್ರೆಂಡ್ಸ್ ಬಳ್ಳಾಲ್ ಭಾಗ್ ಸಂಘಟನೆ ಸಂಚಲನ ಮೂಡಿಸಿದೆ. ತಾಸೆಯ ಪೆಟ್ಟು, ಅಬ್ಬರದ ಹೆಚ್ಚುಗಾರಿಕೆ, ಗತ್ತಿನ ಕುಣಿತದೊಂದಿಗೆ ಹೆಸರುವಾಸಿಯಾಗಿರುವ ಮಂಗಳೂರಿನ ಹೆಮ್ಮೆಯ ಫ್ರೆಂಡ್ಸ್ ಬಳ್ಳಾಲ್ ಭಾಗ್ ಬಿರ್ವೇರ್ಕುಡ್ಲ ಸಂಘಟನೆಯ ರೂವಾರಿ ಉದಯ್ ಪೂಜಾರಿ ಬಳ್ಳಾಲ್ ಭಾಗ್. ಹಿರಿಯ ಕನ್ನಡ ಸಂಪ್ರದಾಯ ಪ್ರಕಾರ ನಮ್ಮ 4ನೇ ವರ್ಷ ಪಿಲ್ತೇಸ ಒಂದು ಕುದುರೆ ದಸರಾಗ ಆಚರಣೆ ಮಂತೊಂದುಲ್ಲ. ಆ ಪಿಲ್ತೇಸ ನಮ್ಮ ವರ್ಷಲ ನಮ್ಮ ಒಂಜಿ ಸ್ಪಂದನ ಪನ್ಪುನಂಚಿನ ಒಂಜಿ ಗ್ರೂಪ್ ಮಂತದ್ದು ಪ್ರತಿ ತಿಂಗಳು 4 ವರ್ಷದ ಒಂಜಿ 50,000 ನಮ್ಮ ಅಮೌಂಟು ಪಾಪದಕ್ಲೆ ಡೊನೇಟ್ ಮಂತೊಂದುಲ್ಲ. ನಮ್ಮ ಈ ಕ್ಯಾನ್ಸರ್ ಅವಾರ್ಡು ಅತ್ತು ಇರ್ನ ಈ ಹ್ಯಾಂಡಿಕ್ಯಾಪ್ ದಕ್ಲ ಅವಾರ್ಡು ಅತ್ತು ಎಜುಕೇಷನ್ಗೆ ಅವಾರ್ಡು ನಮ್ಮ 50,000 ಲಕ ಪ್ರತಿ ತಿಂಗಳು ಡೊನೇಟ್ ಮಂತೊಂದುಲ್ಲ. ಅಂಚಾದ ಎಂಕ್ಲೆಗಿತ್ತ ಕಮ್ಮಿಡ್ಲ ಒಂಜಿ 30 ಫಾರ್ಮ್ ಬೈದಂಡು ಅಂಚ ಐಕಿ ನಮ್ಮ ಈ ಪಿಲ್ತ ಗೊಬ್ಬುನು ನಮ್ಮ ಬಳ್ಳಾಲ್ ಬಾಗಡು ಸ್ಟೇಜ್ ಪಾರ್ದು ಅವ್ಲು ನಮ್ಮ ಪಿಲ್ತ ಗೊಬ್ಬುನು ನಲ್ಪ ಒಂದಿಲ್ಲ. ಆ ಪಿಲ್ತ ಗೊಬ್ಬುಡು ಏತ ಕಾಸು ಸ್ವಲ್ಪ ಕೂಡುಂಡು ಅವೇ ಕಾಸನ್ನು ಒಂಜೊಂಜಿ ಫ್ಯಾಮಿಲಿಗೆ 50,000 ಲಕ ಒಂಜಿ 30 ಫ್ಯಾಮಿಲಿಗೆ ನಮ್ಮ ಕೊರ್ಪು ನಂಚಿನ ನಮ್ಮ ಆಯೋಜನ ಮಂತದ್ದು. ವಾದ್ಯೊಳೆನ ಸ್ವರ ಸಂಗೀತಗೆ ನಮ್ಮೂರ್ದ ಮಣ್ಣೆಡೆಗೆ ಮಕ್ಕಳದ ಸ್ವರ ತೆಂಬರದ ಚೆಂಡೇದ ಓದಗಗೆ ನಮ್ಮ ಪೂರ ಮಂಜಾನ ಬದುಕು ಭೇದ ಭಾವ ದೂರಾಂಡು ಬರಿಕು ನನ್ನ ಸಾರ ಜನ್ಮನು ಕಳೆಗೊಡು ಮೂಲೆ ಕಾಸದ ಪೆಟ್ಟಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲುತು ಯಾನಾ ಆಸೆದ ಕಣ್ಣಡು. ಹೌದು, ಸಮಾಜಮುಖಿ ಕೆಲಸಗಳ ಮೂಲಕ ಜನಮಾನಸದಲ್ಲಿ ಚಿರಪರಿಚಿತವಾಗಿರುವ ಹೆಸರು ಉದಯ್ ಪೂಜಾರಿ ಬಳ್ಳಾಲ್ ಭಾಗ್. ಇವರು 4 ವರ್ಷಗಳ ಹಿಂದೆ ಬಿರ್ವೇರ್ಕುಡ್ಲ ಸಂಘಟನೆಯ ಉದಯಕ್ಕೆ ಕಾರಣರಾದವರು. ಬಾಲ್ಯದಲ್ಲಿಯೇ ಉದಯ್ ಪೂಜಾರಿ ಅವರಿಗೆ ಸಂಘಟನೆಯಲ್ಲಿ ಅತೀವ ಆಸಕ್ತಿ ಇತ್ತು. ಎಳೆಯ ವಯಸ್ಸಿನಲ್ಲಿಯೇ ಸಂಘಟನೆಯತ್ತ ಆಕರ್ಷಿತರಾಗಿದ್ದ ಇವರಿಗೆ ಕರಾವಳಿಯಲ್ಲಿ ಬಲಿಷ್ಠ ಸಂಘಟನೆಯೊಂದನ್ನು ಕಟ್ಟುವ ಬಯಕೆ ಇತ್ತು. ಆ ಕನಸಿನ ಫಲವೇ ಬಿರ್ವೇರ್ಕುಡ್ಲ ಫ್ರೆಂಡ್ಸ್ ಬಳ್ಳಾಲ್ ಭಾಗ್ ಸಂಘಟನೆ.
ದೈವಿ ಶಕ್ತಿ ಇರುವ ಹುಲಿವೇಷಕ್ಕೆ ಕರಾವಳಿಯಲ್ಲಿ 50ಕ್ಕೂ ಅಧಿಕ ವರುಷಗಳ ಇತಿಹಾಸವಿದೆ. ಅದರಲ್ಲೂ ಬಿರ್ವೇರ್ ಕುಡ್ಲ ಫ್ರೆಂಡ್ಸ್ ಬಳಾಲ್ ಭಾಗ್ ಸಂಘಟನೆಯ ಹುಲಿವೇಷ ಅತ್ಯಂತ ವಿಭಿನ್ನವಾಗಿರುವಂಥದ್ದು ಮತ್ತು ಆಕರ್ಷಣೀಯವಾದದ್ದು. ಹುಲಿ ಕುಣಿತ ಮತ್ತು ಸಮಾಜಮುಖಿ ಕೆಲಸಗಳ ಮೂಲಕ ಜನರ ಮನಗೆದ್ದಿರುವ ಕರಾವಳಿಯ ಹೆಮ್ಮೆಯ ಸಂಘಟನೆ ಇದು. ಪೂಜಾರಿ ಬಳಾಲ್ ಭಾಗ್ ಅವರ ಕನಸಿನ ಕೂಸು ಬಿರ್ವೇರ್ ಕುಡ್ಲ ಫ್ರೆಂಡ್ಸ್ ಬಳಾಲ್ ಭಾಗ್ ಸಂಘಟನೆಯು ಕಳೆದ 4 ವರ್ಷಗಳಿಂದ ದೀನ ದಲಿತರ ಅಶಕ್ತರ ಆಶಾಕಿರಣವಾಗಿ ಕರಾವಳಿಯಲ್ಲಿ ಮೂಡಿ ಬರ್ತಿದೆ. ಕೆಲವು ಸದಸ್ಯರಿಂದ ಅಂಬೆಗಾಲಿಡುತ್ತಾ ಹುಟ್ಟಿದ ಬಿರ್ವೇರ್ ಕುಡ್ಲ ಫ್ರೆಂಡ್ಸ್ ಬಳಾಲ್ ಭಾಗ್ ಸಂಘಟನೆ ಕೇವಲ ಸಂಘಟನೆಯಾಗಿರದೆ ಮಾನವೀಯತೆಯ ನೆಲೆಯಲ್ಲಿ ಹೆಜ್ಜೆ ಹಾಕ್ತಿದೆ. ಕರಾವಳಿಯ ಜನಪ್ರಿಯ ಸಂಘಟನೆಯಾಗಿರುವ ಬಿರ್ವೇರ್ ಕುಡ್ಲ ಫ್ರೆಂಡ್ಸ್ ಬಳಾಲ್ ಭಾಗ್ ಕೇವಲ ಮಂಗಳೂರು ದಸರಾ ಸಮಯದಲ್ಲಿ ಮಾತ್ರ ಹೆಸರುವಾಸಿಯಲ್ಲ. ಹುಲಿವೇಷದ ಹೊರತಾಗಿಯೂ ಬಿರ್ವೇರ್ ಕುಡ್ಲ ಫ್ರೆಂಡ್ಸ್ ಬಳಾಲ್ ಭಾಗ್ ಸಂಘಟನೆ ಜಾತ್ಯತೀತ ನೆಲೆಯಲ್ಲಿ ಸಮಾಜದ ಬಡ ಜನರಿಗೆ ನೆರವಿನ ಹಸ್ತ ಚಾಚುತ್ತಾ ಇದೆ. 2018ರ ಮಂಗಳೂರು ದಸರಾದಲ್ಲಿ ಹುಲಿ ಕುಣಿತ ಪ್ರದರ್ಶಿಸಿದ ಬಿರ್ವೇರ್ ಕುಡ್ಲ ಸಂಘಟನೆ ಮಾನವೀಯತೆಯ ಕಾರ್ಯ ಮಾಡಿ ಜನ ಮೆಚ್ಚುಗೆ ಪಡೆದುಕೊಂಡಿದೆ. ಜಾತಿ, ಒಂದೇ ಧರ್ಮ, ಒಂದೇ ದೇವರು ಎಂಬ ತತ್ವದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಿರ್ವೇರ್ ಕುಡ್ಲ ಫ್ರೆಂಡ್ಸ್ ಬಳಾಲ್ ಭಾಗ್ ಸಂಘಟನೆ ಜನರ ಕಷ್ಟಗಳಿಗೆ ಸ್ಪಂದಿಸುವ ಧ್ಯೇಯ ಇಟ್ಕೊಂಡಿದೆ. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಎಂಬ ತತ್ವವನ್ನ ಜಗತ್ತಿಗೆ ಸಾರಿದ ಮಹಾನ್ ಪುರುಷ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಸತ್ಯ ಧರ್ಮ ನ್ಯಾಯ ನೀತಿಗಳನ್ನ ಎತ್ತಿ ಹಿಡಿದ ತುಳುನಾಡಿನ ವೀರ ಪುರುಷರಾದ ಕೋಟಿ ಚೆನ್ನಯ್ಯರನ್ನ ಸ್ಫೂರ್ತಿಯನ್ನಾಗಿಟ್ಟುಕೊಂಡು ಬಿರ್ವೇರ್ ಕುಡ್ಲ ಫ್ರೆಂಡ್ಸ್ ಬಳಾಲ್ ಭಾಗ್ ಸಂಘಟನೆ ಸಾಧನೆಯ ಹಾದಿಯಲ್ಲಿ ಮುಂದುವರೆದಿದೆ.
ಕಲೆಗೆ ಜಾತಿ ಮತ ಭೇದ ಇಲ್ಲ ಎಂಬುದನ್ನ ತೋರಿಸಿಕೊಟ್ಟದ್ದು ಬಿರ್ವೇರ್ ಕುಡ್ಲ ಫ್ರೆಂಡ್ಸ್ ಬಳ್ಳಾಲ್ ಭಾಗ್ ಸಂಘಟನೆ. ಈ ಸಂಘಟನೆಯು ಕೇವಲ ಒಂದೇ ಜಾತಿಗೆ ಸೀಮಿತವಾಗದೆ ಎಲ್ಲಾ ಜಾತಿಯವರನ್ನ ಒಟ್ಟುಗೂಡಿಸಿಕೊಂಡು ಜನಮನ್ನಣೆ ಪಡೆದುಕೊಂಡಿದೆ. ಎಲ್ಲ ಧರ್ಮ ಜಾತಿ ಸಮುದಾಯದ ಯುವಕರ ಬೆಂಬಲ ಈ ಸಂಘಟನೆಗಿದೆ. ಅಷ್ಟು ಮಾತ್ರವಲ್ಲದೆ ಹುಲಿ ವೇಷಕ್ಕೆ ಇರುವ ತಾಕತ್ತು, ಈ ಹುಲಿ ವೇಷದ ಸಂಸ್ಕೃತಿಯನ್ನ ಇಡೀ ವಿಶ್ವ ಮಟ್ಟದಲ್ಲಿ ವಿಭಿನ್ನವಾಗಿ ತೋರಿಸುವ ಮುಖಾಂತರ ಕರಾವಳಿಯ ಸಾಂಸ್ಕೃತಿಕ ರಾಯಭಾರಿಯಂತೆ ತನ್ನನ್ನು ತಾನು ತೊಡಗಿಸಿಕೊಂಡಿರುವುದು ಮಾತ್ರ ಸುಳ್ಳಲ್ಲ. ಸಮಾಜದಲ್ಲಿರುವ ಅಶಕ್ತರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಪ್ರಾರಂಭವಾದ ಈ ಸಂಘಟನೆಯ ಕುರಿತು ತಿಳ್ಕೊಳ್ಳುವ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್. ಬ್ರೇಕ್ ನಂತರ ಮಸ್ತ್ ಪಿಲಿ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿರ್ವೇರ್ ಕುಡ್ಲ ಫ್ರೆಂಡ್ಸ್ ಬಳ್ಳಾಲ್ ಭಾಗ್ ತಂಡ ಪ್ರತಿ ಬಾರಿ ದಸರಾ ಉತ್ಸವದಲ್ಲಿ ಹುಲಿ ಕುಣಿತವನ್ನ ಇಟ್ಟು ಅದರಿಂದ ಬರುವಂತಹ ಹಣವನ್ನ ಅಶಕ್ತರಿಗೆ ನೀಡ್ತಾರೆ. ಇನ್ನು ಈ ಬಾರಿಯೂ ದಸರಾದಲ್ಲಿ ಹುಲಿ ಕುಣಿಸಿದ್ದು ಬಂದಂತಹ ಹಣವನ್ನ ಏನ್ ಮಾಡಿದ್ರು, ಎಷ್ಟು ಕುಟುಂಬಗಳಿಗೆ ಆಸರೆಯಾದ್ರು, ಬನ್ನಿ ನೋಡ್ಕೊಂಡು ಬರೋಣ. ದೇಶದ ನಾನಾ ಭಾಗಗಳಲ್ಲಿ ಹುಲಿವೇಷದ ಕುಣಿತವನ್ನ ಮಾಡಿ ಕಡಲ ಸಂಸ್ಕೃತಿಯನ್ನ ನಾನಾ ಕಡೆ ಪಸರಿಸಿದ ಕೀರ್ತಿಯು ಇವರಿಗೆ ಸಲ್ಲುತ್ತೆ. ಬಿರ್ವೇರ್ ಕುಡ್ಲ ಬಳ್ಳಾಲ್ ಭಾಗ್ ಸಂಘಟನೆ ಅಂದ್ರೆ ಯಾವುದೋ ಒಂದು ಜಾತಿ ಮತ್ತು ಧರ್ಮಕ್ಕೆ ಬದ್ಧವಾಗಿರದೆ ಸಹಾನುಭೂತಿಯ ನಿಲುವಿನಿಂದ ಪ್ರತಿ ವರ್ಷ ಸಹಾಯ ಮಾಡುವ ಕೈಂಕರ್ಯ ನಡೆಯುತ್ತಾ ಸಾಗ್ತಾ ಇದೆ. ದಸರಾ ಹಬ್ಬದ ಶುಭಾಶಯ. ಇನಿ ವಿಜಯದಶಮಿ ಭಾರಿ ಎಡ್ಡೆ ದಿನಟ್ಟು ನಮ್ಮ ಬಿರ್ವೇರ್ ತಂಡದ ಜವಾನರು ಭಾರಿ ಎಡ್ಡೆ ಕೆಲಸ ಮಂತೊಂದಿಲ್ಲರು, ಕಷ್ಟಡಿತ್ತಿನಕ್ಲೆಗ್ ಸಹಾಯ ಮಂತೊಂದಿಲ್ಲರು, ಮಕ್ಳಿಗೆ ನನಾತ್ ಇಂಚಿತ ಕೆಲಸ ಮಂತೊಂದಿಲ್ಲ, ಸಮಾಜ ಸೇವೆ ಮಂತೊಂದಿಲ್ಲ ಮಾತ್ರೆಗಳ ಎಡ್ಡೆ ಅವರು. ಈ ಸಂಘಟನೆ ಹುಟ್ಟಿಕೊಂಡಿದ್ದೇ ಅಶಕ್ತರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಎನ್ನುವ ದೃಷ್ಟಿಕೋನದಿಂದ ಮತ್ತು ಸಮಾಜಮುಖಿ ಕೆಲಸ ಮಾಡುವ ಉದ್ದೇಶದಿಂದ ಶುರುವಾದಂತಹ ಒಂದು ಸಂಘಟನೆ.
ಮೈಲಿಗಾಲಿಡುತ್ತಾ ಶುರುವಾದ ಈ ಸಂಘಟನೆಯ ಪರ್ಯಟನೆಯ ಪರ್ವ ಇಂದು ಕರಾವಳಿ ಮಾತ್ರವಲ್ಲದೆ ರಾಜ್ಯದ ನಾನಾ ಭಾಗಗಳಲ್ಲಿ ತನ್ನ ಕಬಂಧ ಬಾಹುಗಳನ್ನು ಬಾಚಿದೆ. ಆ ಕಬಂಧ ಬಾಹುಗಳಲ್ಲಿ ಆಗ್ತಾ ಇರುವ ಕೇವಲ ಸಾಮಾಜಿಕ ಕಾರ್ಯಗಳು ಮತ್ತು ಅಶಕ್ತರಿಗೆ ಸಹಾಯವಾಗ್ತಾ ಇರುವುದೇ ವಿನಃ ಆ ಬಾಹುಗಳನ್ನು ತಮ್ಮ ವೈಯಕ್ತಿಕ ಕಾರಣಗಳಿಗೆ ಎಂದಿಗೂ ಬಳಸಿಕೊಳ್ಳದ ನಿಸ್ವಾರ್ಥ ಸಂಘಟನೆಯೇ ಈ ಬಿರ್ವೇರ್ಕುಡ್ಲ ಬಳ್ಳಾಲ್ ಭಾಗ್ ಸಂಘಟನೆ. ಇನ್ನು ಇದೇ ಬಿರ್ವೇರ್ಕುಡ್ಲ ಈ ಬಾರಿ ಮಂಗಳೂರು ದಸರಾ 2018ರಲ್ಲಿ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದು, ದಸರಾ ಉತ್ಸವದಲ್ಲಿ ಸುಮಾರು 10 ಲಕ್ಷ ಹಣವನ್ನ ಕ್ರೋಢೀಕರಿಸಿ ಸುಮಾರು 20 ರಿಂದ 25 ತೊಂದರೆಯಲ್ಲಿರುವ ಕುಟುಂಬದವರಿಗೆ, ಕಷ್ಟದಲ್ಲಿರುವ ಜೀವಗಳಿಗೆ ಮತ್ತು ನೋವಿನಲ್ಲಿರುವವರಿಗೆ ಕೊಡುವ ನಿಟ್ಟಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನ ದಸರಾ ಮಹಾವಿಜೃಂಭಣೆಯ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಅದರಲ್ಲಿ ಬಂದಂತಹ ಹಣವನ್ನ ಸೂಕ್ತ ರೀತಿಯಲ್ಲಿ ಅಶಕ್ತರಿಗೆ ನೀಡುವ ಕಾರ್ಯವನ್ನ ಬಿರ್ವೇರ್ಕುಡ್ಲ ಬಳ್ಳಾಲ್ ಭಾಗ್ ಸಂಘಟನೆ ಮಾಡಿದ್ದು, ನಿಜಕ್ಕೂ ಇದು ಕರಾವಳಿಯ ಮಣಿಕುಮುಕುಟಕ್ಕೆ ಸಂದಂತಹ ಗೌರವ. ಉದಯ್ ಪೂಜಾರಿಯವರ ನೇತೃತ್ವದಲ್ಲಿ ಬಿರ್ವೇರ್ಕುಡ್ಲ ಸಾಂಸ್ಕೃತಿಕತೆಯ ಕದ ತಟ್ಟಿದ್ದು ಮಾತ್ರವಲ್ಲದೆ ಅದೆಷ್ಟೋ ಜನರ ಕಣ್ಣೀರನ್ನ ಒರೆಸುವಲ್ಲಿ ಯಶಸ್ವಿಯಾಗಿ ಕಡಲ ತಡಿಯ ನಿವಾಸಿಗಳ ಎದೆಯ ಕದವನ್ನೂ ತಟ್ಟುವಲ್ಲಿಯೂ ತಮ್ಮದೇ ಆದ ಪಾತ್ರವನ್ನ ಇಡೀ ತಂಡ ವಹಿಸಿಕೊಂಡಿದೆ ಅಂದ್ರೆ ತಪ್ಪಾಗಲ್ಲ. ಹೆಣ್ಣು ಮಕ್ಕಳಿಗೂ ಕೂಡ ಈ ಸಂಘಟನೆಯ ಮುಖಾಂತರ ಪೀಲಿವೇಷ ಹಾಕಲು ಅವಕಾಶವನ್ನ ನೀಡುವ ಮುಖಾಂತರ ಕರಾವಳಿಯ ಹೆಣ್ಣು ಏನ್ ಬೇಕಾದ್ರೂ ಮಾಡಬಲ್ಲಳು ಅನ್ನುವಂತಹ ಸಂದೇಶವನ್ನ ಸಾರುವಲ್ಲಿಯೂ ಬಿರ್ವೇರ್ಕುಡ್ಲದ ಸಾಧನೆ ಎತ್ತರಕ್ಕೆ ಹೋಗುತ್ತೆ. ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಜನರ ಭಾವನೆಗಳಿಗೆ ಹತ್ತಿರವಾಗಿ ಮತ್ತು ಸಮಾಜದಲ್ಲಿರುವ ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವ ಮುಖಾಂತರವಾಗಿ ಅವರ ಹೃದಯಕ್ಕೂ ಹತ್ತಿರವಾಗಿ ಮತ್ತು ಸಮಾಜಕ್ಕೆ ಏನಾದರೂ ಮಾಡಿದ್ದೇನೆ ಎನ್ನುವುದರ ಸಂತೃಪ್ತ ಭಾವನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಘಟನೆ ಬಿರ್ವೇರ್ಕುಡ್ಲ.
4 ವರ್ಷಗಳ ಹಿಂದೆ ಪುಟ್ಟ ಹೆಜ್ಜೆಯನ್ನಿಟ್ಟು ಹಂಬೆಗಾಲಿಡ್ತಾ ಶುರುವಾದ ಸಂಘಟನೆಯ ಪರ್ಯಟನೆಯ ಆರಂಭದಿಂದ ಇಲ್ಲಿಯವರೆಗೆ ಸುಮಾರು 80 ಲಕ್ಷದಷ್ಟು ಹಣವನ್ನ ತಮ್ಮ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಉಪಯೋಗಿಸಿದ ಕೀರ್ತಿ ಈ ತಂಡಕ್ಕಿದೆ. ಬೇರೆ ಬೇರೆ ದೇಶಗಳಲ್ಲಿಯೂ ಈ ಸಂಘಟನೆಯ ಕುರಿತು ಮಾತನಾಡುವಷ್ಟು ಬೆಳೆದಿರುವುದಕ್ಕೆ ಕಾರಣ ಸಮರ್ಥ ನಾಯಕತ್ವ ಮತ್ತು ಸಾಮಾಜಿಕ ಕಳಕಳಿ ಮತ್ತು ತಂಡದಲ್ಲಿ ಹುಲಿವೇಷ ಹಾಕುವ ಸೃಜನಶೀಲತೆ ಮತ್ತು ಸಹಾಯ ಮಾಡುವ ಮನಸ್ಥಿತಿ ಇವೆಲ್ಲವೂ ಸಮ್ಮಿಳಿತಗೊಂಡಾಗ ಮಾತ್ರ ಒಂದು ಸಂಘಟನೆ ದೇಶವ್ಯಾಪಿ ಮತ್ತು ವಿಶ್ವವ್ಯಾಪಿಯಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ. ಮೂವಿದ ಪ್ರಮೋಷನ್ಗೋಸ್ಕರ ಬೈದಿನತ್ತು ಉದಯದನ್ನ ಬರ್ತೇವೆ ಇಂಜಿನ ಪಾತರಿಗೆ ನಮ್ಮ ದಯವಂಡ ಎನ್ನ ಮನಸ್ಸಿಗೆ ಅಪ್ಪ ಎತ್ತಿನ ಕಾಲಿ ಬಿರುವೇಡ್ಕೊಡ್ಲ ಪಂಡ ಪಿಲಿಗೊಪ್ಪು ನಕ್ಕು ಮಾತ್ರ ಬಂದು ಆ ಟೈರ್ ಪಕ್ಕ ಎಂಗ್ಲಿಗೆ ಬಿರುವೇಟ್ನ ಉದಯ ನಮ್ಮದು ಎಂಗ್ಲಿಡ ಪಾತ್ರ ಅಂತೇಳಿ ಪಂಡಿ ಎಂಗ್ಲಿ ಇಂಚಿನ ಹೆಲ್ಪ್ ಕೊಡೋದಿಲ್ಲ ಬಂದು ಅಂಚಾಯನೇಟ್ ಎಂಗ್ಲು ದುಬಾಯ್ ಪ್ರೊಡಕ್ಷನ್ ಪಂಡ ಹೊಸ ಮೂವಿ ಬರೋದು ಎಂಗ್ಲಿನ ವಿರೂಪ ಬಂದು ಅವು ಜೋಕಲ್ನ ಮೂವಿ ಆ ಆಯ್ತು ಜೋಕಲ್ ಪಂಡ ರಿಯಲ್ ಆರ್ಟಿಸ್ಟ್ ನಕ್ಲು ಪಂಡ ಒಂಜಿ ಕಂಟ ತೋಜಿ ಅರೆಗೆ ಮತ್ತು ಒಂಜಿ ಬಾಲೆಗೆ ಕೆಬಿಲಕ್ಕೆ ನುಸಿ ಆಮೇಲೆ ಬಾಯಿಲ ಬರ್ಬೋಜಿ ಅಂಚಿನ ಕ್ಯಾರೆಕ್ಟರ್ ಬಂದು ಎಂಗ್ಲು ರಿಯಲ್ ಕ್ಯಾರೆಕ್ಟರ್ ಬಂದು ಅಂಚಿನ ಮೂವಿ ಬಂದದ ವಿರೂಪ ಬಂದು ಆ ಮಾತೆಲ್ಲ ಇಂಗ್ಲಿನ ಗುಡ್ಲದ ಇವಿಷ್ಟು ಮಾತ್ರವಲ್ಲದೆ ಪ್ರತಿ ತಿಂಗಳು ಪ್ರತಿಯೊಂದು ಅಶಕ್ತ ಕುಟುಂಬದವರನ್ನ ಹುಡುಕಿ ಅವರಿಗೆ ಬೇಕಾದ ಸಹಾಯದ ಜೊತೆಗೆ 50,000 ರೂಪಾಯಿ ಹಣವನ್ನ ನೀಡಿ ನೋವಿಗೆ ಸ್ಪಂದಿಸುವಂತಹದನ್ನ ಇವರು ಕರಗತ ಮಾಡಿಕೊಂಡೇ ಬಂದಿದ್ದಾರೆ. ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ಅಂತ ತಿಳಿದುಕೊಂಡು ಎಲ್ಲರನ್ನೂ ತಮ್ಮವರೇ ಅಂತ ಸಹಾಯ ಮಾಡುವ ಮನಸ್ಥಿತಿ ಇರುವ ಇಂಥವರು ಕಲಿಯುಗದಲ್ಲೂ ಸಹಾಯ ಮಾಡಲು ಮುಂದಾಗ್ತಾ ಇರುವ ಸಹೃದಯಿ ಸಂಘಟನೆಗೆ ಒಂದು ಸಲಾಂ ಹೇಳೋಣ. ಬಿರ್ವೇರ್ಕುಡ್ಲ ಬಳ್ಳಾಲ್ ಭಾಗ್ ಸಂಘಟನೆಯ ಈ ಮನಸ್ಥಿತಿಗೆ ಪೂರಕವಾದ ವಾತಾವರಣ ಏನಷ್ಟು ನಿರ್ಮಾಣವಾಗಲಿ, ಅದೆಷ್ಟೋ ಜನರ ಕಣ್ಣೀರು ಒರೆಸಿ ಅವರ ಜೀವನವನ್ನ ಹಸನ್ಮುಖಿ ಮಾಡುವಂತೆ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಎಲ್ಲರನ್ನ ತಮ್ಮವರೇ ಅಂತ ಸಹಾಯ ಮಾಡುವ ಈ ಬಿರ್ವೇರ್ಕುಡ್ಲ ಫ್ರೆಂಡ್ಸ್ ಬಲಾಲ್ ಭಾಗ್ ತಂಡದ ಕೆಲಸ ನಿಜಕ್ಕೂ ಶ್ಲಾಘನೀಯ. ಈ ಸಂಘಟನೆ ಇನ್ನಷ್ಟು ಜನರ ಕಣ್ಣೀರು ಒರೆಸಿ ಅವರ ಜೀವವನ್ನ ಹಸನ್ಮುಖಿಯಾಗುವಂತೆ ಮಾಡಲಿ ಅನ್ನೋದೇ ನಮ್ಮ ಆಶಯ. ಮಾತ್ರವಲ್ಲ, ಈ ಬಿರ್ವೇರ್ಕುಡ್ಲ ಫ್ರೆಂಡ್ಸ್ ಬಲಾಲ್ ಭಾಗ್ ತಂಡಕ್ಕೆ ನಮ್ಮ ಸ್ಪಂದನಾ ವಾಹಿನಿ ತಂಡದಿಂದ ಒಂದು ಸಲಾಂ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.